ಎಲ್ಲ ಋತುವಿನಲ್ಲಿ ದಾಸವಾಳ ಹೂವು ಬಿಡುತ್ತದೆ. ಆಯುರ್ವೇದದಲ್ಲಿ ಅನೇಕ ರೋಗಗಳ ಚಿಕಿತ್ಸೆಗೆ ದಾಸವಾಳ ಬಳಕೆ ಕೂಡ ಮಾಡಲಾಗುತ್ತದೆ. ದಾಸವಾಳ ಹೂವು, ಎಲೆ, ಕಾಂಡ ಮತ್ತು ಬೇರು ಎಲ್ಲವೂ ಔಷಧಕ್ಕೆ ಬಳಕೆಯಾಗುತ್ತದೆ. ದಾಸವಾಳ ಹೂವು ಸೌಂದರ್ಯವರ್ಧಕ ಮತ್ತು ಔಷಧೀಯ ಪದಾರ್ಥಗಳ ತಯಾರಿಕೆಯಲ್ಲೂ ಕೂಡ ಸಹಕಾರಿಯಾಗುತ್ತದೆ. ಅಷ್ಟೇ ಅಲ್ಲದೆ ವೇದ ಪುರಾಣಗಳಲ್ಲಿ ಇದು ಸಕಾರಾತ್ಮಕ ಯೋಚನೆಗಳನ್ನ ಹಾಗೂ ಮನೆಯಲ್ಲಿ ಹೊಸ ಚೈತನ್ಯವನ್ನ ತರುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ದುಡ್ಡಿನ ದೇವತೆಯಾದ ಕುಬೇರನಿಗೆ ಈ ಒಂದು ಪುಷ್ಪ ಅತ್ಯಂತ ಪ್ರಿಯಕರ ಎಂದು ಹೇಳಲಾಗುತ್ತಿದೆ. ಶ್ರೀಮಂತಿಕೆಗೆ ಇನ್ನೊಂದು ಹೆಸರೇ ಈ ದಾಸವಾಳ ಹೂವಾಗಿದೆ. ಬನ್ನಿ, ಈ ಹೂವಿನಿಂದ ಆಗುವ ಕೆಲವು ಅದ್ಭುತ ಲಾಭಗಳ ಬಗ್ಗೆ ಹಾಗೂ ಇನ್ನೂ ಕೆಲವು ಕುತೂಹಲ ಮಾಹಿತಿಯನ್ನ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ದಾಸವಾಳ ಹೂವು ಸಾಕಷ್ಟು ಪೋಷಕಾಂಶ ಸಮೃದ್ಧಿಯಾಗಿದೆ. ಇದರಲ್ಲಿ ಹಲವು ಬಣ್ಣದ ಹಲವು ವಿವಿಧ ಹೂವುಗಳಿವೆ. ದಾಸವಾಳ ಬಹು ಉಪಯೋಗಿ ಸಸ್ಯ ಕೂಡ. ಇದು ಅನೇಕ ಆರೋಗ್ಯ ಪ್ರಯೋಜನ ನೀಡುತ್ತದೆ. ದಾಸವಾಳ ಹೂವು ದೀರ್ಘಕಾಲೀನ ಹೂ ಬಿಡುವ ಸಸ್ಯವಾಗಿದೆ. ಎಲ್ಲ ಋತುವಿನಲ್ಲಿಯೂ ದಾಸವಾಳ ಸಿಗುತ್ತದೆ. ಆಯುರ್ವೇದದಲ್ಲಿ ಅನೇಕ ರೋಗಗಳ ಚಿಕಿತ್ಸೆಗೆ ದಾಸವಾಳವನ್ನ ಬಳಕೆ ಮಾಡಲಾಗುತ್ತಿದೆ. ಇತ್ತೀಚೆಗೆ ಅಮೆರಿಕ, ಯುರೋಪ್ ಖಂಡದಲ್ಲಿ ಈ ಹೂವಿನ ಮಾಹಿತಿ ಗೊತ್ತಾಗಿ ಈ ಹೂವನ್ನ ಹಲವಾರು ಮೇಕಪ್ ನಲ್ಲಿ ಬಳಸುವಂತಹ ದ್ರವ್ಯಗಳಲ್ಲಿ, ಪೌಡರ್ಗಳಲ್ಲಿ ಬಳಸಲಾಗುತ್ತಿದೆ. ಯಾಕಂದ್ರೆ ಈ ಒಂದು ಹೂವನ್ನ ಬಳಸಿದರೆ ಮುಖಕ್ಕೆ ಹೆಚ್ಚು ಕಾಂತಿ ಬರುತ್ತದೆ ಅನ್ನುವ ಕೂಡ ನಂಬಿಕೆ ಇದೆ. ದಾಸವಾಳ ಹೂವು ಎಲೆ, ಕಾಂಡ, ಬೀಜ ಮತ್ತು ಬೇರು ಎಲ್ಲವೂ ಔಷಧಕ್ಕೆ ಬಳಕೆಯಾಗುತ್ತದೆ. ದಾಸವಾಳ ಹೂವು ಸೌಂದರ್ಯವರ್ಧಕ ಔಷಧಿ ಪದಾರ್ಥಗಳ ತಯಾರಿಕೆಯಲ್ಲಿ ಈಗ ನಂಬರ್ 1 ಸ್ಥಾನವನ್ನ ಪಡೆದಿದೆ ಅಂದರೆ ನೀವು ನಂಬಲೇಬೇಕು. ಇದೇ ಕಾರಣ ಭಾರತದಿಂದ ಈ ದಾಸವಾಳ ಹೂವನ್ನ ಹೆಚ್ಚಾಗಿ ಎಕ್ಸ್ಪೋರ್ಟ್ ಕೂಡ ಮಾಡಲಾಗುತ್ತಿದೆ. ರೈತರು ಕೂಡ ಇದನ್ನು ಒಂದು ಕೃಷಿಯಾಗಿ ಬಳಕೆಯಲ್ಲಿ ಬಳಸುತ್ತಿದ್ದಾರೆ. ದಾಸವಾಳ ಹೂವು ಕ್ಯಾಲ್ಸಿಯಂ, ಕಬ್ಬಿಣ, ಥಯಾಮಿನ್, ರೋಬೋಫ್ಲಾವಿನ್, ನಿಯಾಸಿನ್ ಪೋಷಕಾಂಶ ಹೊಂದಿದ್ದು ಇದು ಆಂಟಿ ಆಕ್ಸಿಡೆಂಟ್ ಹಾಗೂ ಆಂಟಿಸೆಪ್ಟಿಕ್, ಕ್ಯಾನ್ಸರ್ ವಿರೋಧ ಗುಣ ಕೂಡ ಹೊಂದಿದೆ. ಇದು ಸ್ನಾಯು ಎಳೆತದಿಂದ ಪರಿಹಾರ ನೀಡುತ್ತದೆ. ಇದು ಮಲಬದ್ಧತೆ ನಿವಾರಿಸುತ್ತದೆ. ದಾಸವಾಳ ಕೇವಲ ಒಂದು ಸುಂದರವಾದ ಹೂವಲ್ಲ, ಈ ಅದ್ಭುತವಾದ ಹೂವು ಅನೇಕ ಆರೋಗ್ಯ ಸಮಸ್ಯೆಗಳಿಂದ ದೂರ ಉಳಿಸುತ್ತದೆ. ಇದು ನಿಮ್ಮ ದೇಹದಲ್ಲಿ ಇರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡುವುದಲ್ಲದೆ ಹೃದಯ ರಕ್ತನಾಳದ ಕಾಯಿಲೆಯನ್ನ ತಡೆಯುತ್ತದೆ. ರಕ್ತವನ್ನ ಶುದ್ಧೀಕರಿಸುವುದರಲ್ಲಿ ನಂಬರ್ 1 ಹೂವು ಇದಾಗಿದೆ. ಇನ್ನು ಶುಗರ್ ಕಾಯಿಲೆ ಅಂದ್ರೆ ಮಧುಮೇಹ ಹೊಂದಿದವರು ನಿಯಮಿತವಾಗಿ ದಾಸವಾಳ ಹೂವಿನ ಚಹಾ ಕುಡಿಯುವುದರಿಂದ ರಕ್ತದಲ್ಲಿ ಸಕ್ಕರೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮುಖ್ಯವಾಗಿ ಇದರಲ್ಲಿ ಹೈಪೋಗ್ಲಿಮಿಸಿಯಾ ಮತ್ತು ಹೈಪೋಲಿಪೆಡೆಮಿಕ್ ಎನ್ನುವ ಗುಣಲಕ್ಷಣಗಳು ಜನಪ್ರಿಯವಾಗಿದೆ. ಕೇವಲ ಆರೋಗ್ಯಕ್ಕೆ ಮಾತ್ರವಲ್ಲ, ಬದಲಾಗಿ ತ್ವಚೆಯಲ್ಲಿ ವಯಸ್ಸಾದ ಚಿಹ್ನೆಗಳನ್ನು ಕೂಡ ತಡೆಯಲು ಸಹಾಯ ಮಾಡುತ್ತದೆ. ದಾಸವಾಳ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿದೆ. ಇದೇ ಕಾರಣ ಈ ಒಂದು ಹೂವಿನ ಲೇಪನವನ್ನ ತಿಂಗಳಲ್ಲಿ ಕೇವಲ 2 ಬಾರಿ ಬಳಸುವುದರಿಂದ ನಿಮ್ಮ ಚರ್ಮಕ್ಕೆ ಹೊಸ ಕಾಂತಿ, ಹೊಸ ಚೈತನ್ಯ ಸಿಗುತ್ತದೆ. ಹೀಗೆ ಮಾಡುವುದರಿಂದ ನಿಮ್ಮ ಚರ್ಮದ ಗುಣಲಕ್ಷಣ ಹೊಳೆಯಲು ಪ್ರಾರಂಭಿಸುತ್ತದೆ. ಇದರಲ್ಲಿ ಆಮ್ಲಜನಕ ಸಮೃದ್ಧಿಯಾಗಿರುವುದರಿಂದ, ಈ ಒಂದು ಅದ್ಭುತ ಹೂವಿನಲ್ಲಿ ಆಮ್ಲಜನಕ ಸಮೃದ್ಧಿಯಾಗಿರುವುದರಿಂದ ದಾಸವಾಳ ಚಹಾವು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನ ತಡೆಯುವುದರಲ್ಲಿ ಸಹಕಾರಿಯಾಗುತ್ತದೆ. ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಯುರೋಪ್ ಖಂಡಗಳಲ್ಲಿ ದಾಸವಾಳ ಹೂವಿನ ಚಹಾವನ್ನ ಅತಿ ಹೆಚ್ಚಿನ ರೀತಿಯಲ್ಲಿ ಬಳಸಲಾಗುತ್ತಿದೆ. ಅದರಲ್ಲೂ ಮಧ್ಯಾಹ್ನದ ಸಂದರ್ಭದಲ್ಲಿ ಊಟ ಆದ ನಂತರ ದಾಸವಾಳ ಹೂವಿನ ಚಹಾವನ್ನು ಬಳಸುವುದರಿಂದ ಜೀರ್ಣಕ್ರಿಯೆಗೆ ಒಳ್ಳೆಯ ಸಹಾಯವಾಗಲಿದೆ. ದಾಸವಾಳದ ಚಹಾವನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಇದು ತೂಕ ನಷ್ಟಕ್ಕೂ ಕಾರಣವಾಗುತ್ತದೆ. ಖಿನ್ನತೆಯನ್ನ ಶಮನಗೊಳಿಸುತ್ತದೆ. ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುವುದರಿಂದ ಯಕೃತ್ತಿನ ಸಮಸ್ಯೆಯಿಂದ ಪಾರು ಮಾಡುತ್ತದೆ. ಈ ದಾಸವಾಳ ಹೂವು ಇದು ರಕ್ತದ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತದೆ. ನಿಮಗೆ ತಿಳಿದಿರಲಿ, ದಾಸವಾಳ ಹೂವಿನ ಚಹಾ ಕುಡಿಯುವುದರಿಂದ ಸುಲಭವಾಗಿ ನೀವು ನಿಮ್ಮ ತೂಕವನ್ನ ಕಳೆದುಕೊಳ್ಳಬಹುದು. ದಾಸವಾಳ ಹೂವಿನಲ್ಲಿರುವ ಸಾರಗಳು ಕೊಬ್ಬಿನ ಕೋಶಗಳನ್ನು ಸಂಗ್ರಹಿಸುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಅಂದ್ರೆ
ಕೊಲೆಸ್ಟ್ರಾಲ್ ಅನ್ನ ನೇರವಾಗಿ ಕಡಿಮೆ ಮಾಡುತ್ತವೆ. ಕೆಲವು ಅಧ್ಯಯನ ಪ್ರಕಾರ ದಾಸವಾಳವನ್ನ ಆಹಾರವಾಗಿ ಸೇವನೆ ಮಾಡುವುದರಿಂದ ದೇಹದ ತೂಕ, ದೇಹದ ಕೊಬ್ಬು ಮತ್ತು ಕೊಬ್ಬಿನ ಅಂಗಾಂಶದಲ್ಲಿರುವ ಉರಿಯುತ್ತದ ಸಂಯುಕ್ತಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈ ದಾಸವಾಳ ಹೂವಿನಿಂದ ತಯಾರಿಸಿದ ಚಹಾವನ್ನು ಮಧುಮೇಹ ಹೊಂದಿದವರು ಸೇವನೆ ಮಾಡಿದರೆ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡಿಕೊಳ್ಳಬಹುದು. ದಾಸವಾಳ ಹೂವು ಸ್ಥೂಲಕಾಯ, ಮಧುಮೇಹಗಳಿಗೆ ಮಾತ್ರ ಔಷಧಿಯಾಗಿಲ್ಲ, ಬದಲಾಗಿ ನಿಮ್ಮ ಯಕೃತ್ತು ಅಂದರೆ ಲಿವರ್ ಆರೋಗ್ಯಕರವಾಗಿರುವಂತೆ ಮಾಡುತ್ತದೆ. ಕೆಲವು ಅಧ್ಯಯನ ಪ್ರಕಾರ ದಾಸವಾಳ ಸಾರಗಳು ಕಿಮೋಥೆರಪಿ ಔಷಧಿಗಳಿಗೆ ಸಂಬಂಧಿಸಿದ್ದು ಯಕೃತ್ತಿನ ವಿಷತ್ವದಿಂದ ರಕ್ಷಿಸುತ್ತದೆ ಎಂದು ತಿಳಿದು ಬಂದಿದೆ. ಕೆಲವು ಅಧ್ಯಯನವು ದಾಸವಾಳ ಸಾರವು ಪ್ರಾಸ್ಟೇಟ್ ಕ್ಯಾನ್ಸರ್ ಬೆಳವಣಿಗೆಯಲ್ಲಿ ಒಳಗೊಂಡಿರುವ ಕಿಣ್ವಗಳನ್ನ ಪ್ರತಿಬಿಂಬಿಸುತ್ತದೆ. ಸ್ತನ ಕ್ಯಾನ್ಸರ್ಗೆ ಉತ್ತಮವಾದ ಚಿಕಿತ್ಸೆ ಇದು ನೀಡುತ್ತದೆ. ಇನ್ನು ದಾಸವಾಳದ ಹೂವು ಹೃದಯದ ರಕ್ತನಾಳದ ಕಾಯಿಲೆಗಳನ್ನು ತಡೆಯುವುದರಲ್ಲಿ ಮತ್ತು ರಕ್ತದ ಒತ್ತಡವನ್ನ ನಿಯಂತ್ರಿಸುವುದರಲ್ಲಿ ಸಹಾಯ ಮಾಡುತ್ತದೆ. ಋತುಚಕ್ರದ ಸಮಯದಲ್ಲಿ ದಾಸವಾಳ ಹೂವು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಅನುಭವಿಸುವ ನೋವು, ಸೆಳೆತದಿಂದ ಹೊರಬರಲು ದಾಸವಾಳ ಬೆಸ್ಟ್ ಎಂದು ಕೂಡ ಹೇಳಲಾಗುತ್ತಿದೆ. ಏಕೆಂದರೆ ಇದು ಹಾರ್ಮೋನುಗಳ ಸಮತೋಲನವನ್ನು ಮರುಸ್ಥಾಪಿಸುವ ಮೂಲಕ ಇದನ್ನು ನಿವಾರಿಸಲು ಅನುವು ಮಾಡಿಕೊಡುತ್ತದೆ. ದಾಸವಾಳದ ಹೂವು ಪರಿಪೂರ್ಣ ಪಾನೀಯಾಗಿದ್ದು ನಿಮ್ಮ ದೈನಂದಿನ ಜೀವನದಲ್ಲಿ ಈ ಹೂವನ್ನ ಆಹಾರವಾಗಿ ಬಳಸಿ. ಮನುಷ್ಯನ ತಲೆ ಕೂದಲಿಗೆ ಸಂಬಂಧಪಟ್ಟ ಸಮಸ್ಯೆಗಳೆಂದರೆ ತಲೆಹೊಟ್ಟು, ಬಿಳಿ ಕೂದಲು, ಕೂದಲು ಉದುರುವಿಕೆ ಮತ್ತು ನೆತ್ತೆಯ ಸೋಂಕು. ಇದರ ಜೊತೆಗೆ ಬೊಕ್ಕು ತಲೆಯ ಸಮಸ್ಯೆ ಹೊಂದಿದವರು ಹಲವರಿದ್ದಾರೆ. ಮಾರುಕಟ್ಟೆಯಲ್ಲಿ ಅನೇಕ ಕೂದಲು ಆರೈಕೆ ಉತ್ಪನ್ನಗಳು ಕೂದಲಿನ ಆರೋಗ್ಯಕ್ಕೆ ಸಹಕಾರಿಯಾಗಿ ಈಗಲೇ ತಲೆ ಎತ್ತಿವೆ. ಕೂದಲಿನ ಉತ್ತಮ ಬೆಳವಣಿಗೆಗೆ ಹೇರ್ ಆಯಿಲ್ ನಿಂದ ಮಸಾಜ್ ಮಾಡುವುದರಿಂದ ಒಂದು ಉತ್ತಮ ವಿಧಾನ. ಅದರಲ್ಲೂ ಪೌಷ್ಟಿಕ ಸತ್ವವನ್ನು ಹೊಂದಿದ ಎಣ್ಣೆ ಕೂದಲಿನ ಆರೋಗ್ಯಕ್ಕೆ ಬಹಳ ಸಹಕಾರಿ. ದಾಸವಾಳ ಎಣ್ಣೆಯಲ್ಲಿ ಕೂದಲಿಗೆ ಅವಶ್ಯಕವಾಗಿ ಬೇಕಾಗಿರುವ ಪೌಷ್ಟಿಕಾಂಶಗಳು ಇವೆ. ವಾರಕ್ಕೆ 2 ಬಾರಿಯಾದರೂ ಈ ಎಣ್ಣೆಯಿಂದ ನಿಮ್ಮ ತಲೆಯ ನೆತ್ತಿಯನ್ನ ಭಾಗವನ್ನು ಮಸಾಜ್ ಮಾಡಿ. ದಾಸವಾಳದ ಇನ್ನೊಂದು ವಿಶೇಷ ಗುಣವೇನೆಂದರೆ ಇದು ನೊರೆಯನ್ನು ಉಂಟು ಮಾಡುತ್ತದೆ. ಈ ಕಾರಣದಿಂದಾಗಿ ಇದನ್ನ ಶಾಂಪೂ ತಯಾರಿಸಲು ಕೂಡ ಬಳಸುತ್ತಾರೆ. ದಾಸವಾಳ ಕೇವಲ ದೇಹದ ಆರೋಗ್ಯದ ದೃಷ್ಟಿಯಿಂದ ಮಾತ್ರವಲ್ಲ, ಆರ್ಥಿಕ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಒಳ್ಳೆಯದು ಎನ್ನುತ್ತಾರೆ. ಈ ಹೂವನ್ನ ಮನೆಯಲ್ಲಿ ದೇವರುಗಳಿಗೆ ಅರ್ಪಿಸಿದರೆ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಹಾಗೆ ಮನೆಯಲ್ಲಿ ಹಣದ ಹೊಳೆಯು ಹರಿಯುತ್ತದೆ. ಇದರ ಅರ್ಥ ಇದು ದುಡ್ಡನ್ನ ತನ್ನತ್ತ ಸೆಳೆಯುತ್ತದೆ ಎನ್ನುವ ನಂಬಿಕೆ ಇದೆ. ಹೀಗೆ ವೇದ ಪುರಾಣಗಳಲ್ಲಿಯೂ ಕೂಡ ಈ ಒಂದು ವಿಷಯವನ್ನ ವೇದ ಪುರಾಣ ಕಾಲಗಳಿಂದಲೂ ಹೇಳಿಕೊಂಡು ಬರುತ್ತಿದ್ದಾರೆ. ಇದೇ ಕಾರಣ ಈ ಹೂವನ್ನ ಅದರಲ್ಲೂ ಕುಬೇರನಿಗೆ ಅರ್ಪಿಸಿದರೆ ಒಳ್ಳೆಯ ಧನಾತ್ಮಕ ಫಲ ಸಿಗುತ್ತದೆ ಎನ್ನುವ ಮಾಹಿತಿ ಕೂಡ ಇದೆ. ಇದೇ ಕಾರಣ ಈ ಹೂವನ್ನ ಸಿಕ್ಕರೆ ಬಿಡಬೇಡಿ. ಇದನ್ನ ಹಲವು ರೀತಿ ನೀವು ದೇಹಕ್ಕೆ ಆಗಲಿ, ದೈವಕ್ಕೆ ಆಗಲಿ ಹಾಗೂ ನಿಮ್ಮ ಭವಿಷ್ಯವನ್ನ ಸುಧಾರಿಸಲು ಕೂಡ ಬಳಸಬಹುದು. ಈ ದಾಸವಾಳದ ಹೂವಿನ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.